ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆಯೋಜನೆಯಲ್ಲಿ ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಭೂಷಿತರಾದ ಕೊಡುಗೈ ದಾನಿ ವೈದ್ಯಕೀಯ ಕ್ಷೇತ್ರದ ಅನನ್ಯ ಸಾಧಕ ಸಂಜೀವನಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಇದರ ಸಂಸ್ಥಾಪಕರಾದ ಡಾಕ್ಟರ್ ಸುರೇಶ್ ರಾವ್ ಇವರಿಗೆ ಅಭಿನಂದನಾ ಕಾರ್ಯಕ್ರಮ ದುರ್ಗಾ ಸಂಜೀವನಿ ಮಣಿಪಾಲ್ ಆಸ್ಪತ್ರೆ ಕಟೀಲುವಿನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯ ಅತಿಥಿಗಳು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮಾಹಿಯ ಪ್ರೋ ಚಾನ್ಸಲರ್ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಮಾಜದಲ್ಲಿ ತಾನು ಹುಟ್ಟಿ ಬೆಳೆದ ಜಾಗಕ್ಕೆ ತನ್ನಿಂದ ಏನಾದರೂ ಆಗಬೇಕು ಎನ್ನುವಂತಹ ಡಾಕ್ಟರ್ ಸುರೇಶ್ ರಾವ್ ಅವರ ಸಾಮಾಜಿಕವಾದ ಚಿಂತನೆ ಗ್ರಾಮಾಂತರ ಪ್ರದೇಶದಲ್ಲಿ ವೈದ್ಯಕೀಯ ಸೇವೆಯನ್ನ ಕಲ್ಪಿಸುವ ಆಸ್ಪತ್ರೆಯನ್ನ ಕಟ್ಟಿಸಿ ಸಮಾಜಕ್ಕೆ ನಿರ್ಮಿಸಿಕೊಟ್ಟಿದ್ದಾರೆ. ಇದನ್ನ ರಾಜ್ಯ ಮಾತ್ರವಲ್ಲ ಇಡೀ ದೇಶವೇ ಗುರುತಿಸುವಂತಾಗಲಿ. ಅವರ ಸಮಾಜಮುಖಿ ಕೆಲಸ ಕಾರ್ಯಗಳು ಇನ್ನೂ ಮುಂದುವರಿಸಿಕೊಂಡು ಹೋಗಲಿ. ತಾನು ಹುಟ್ಟಿ ಬೆಳೆದ ಊರಿಗೆ ಇನ್ನೂ ಕೂಡ ಉತ್ತಮವಾದಂತಹ ಸೇವೆಯನ್ನ ನೀಡುವಂತಾಗಲಿ ಎಂದು ಹೇಳಿದರು. Way back in 1942, he established what's called as Academy of General Education, basically to provide education. He started this for giving students who have failed in SSLC, ಅವರಿಗೆ ಸ್ಕಿಲ್ ಈ ಕೌಶಲ್ಯವನ್ನು ತರಬೇತಿ ಕೊಡುವ ಒಂದು ಉದ್ದೇಶದಿಂದ, which now in the new education policy we are talking about. We are giving a lot of importance for skill development. That's what the new education policy starts. That our founder Dr. T.M.A. Pai thought about it way back in 1942. That's why I always call him as a visionary. Visionaries are those people who think much ahead of their times, and many times they are called as mad people, and many people used to call him mad also. So he thought about that on those lines. SSLC fail ಆದವರಿಗೆ ಈ ತರಬೇತಿಯನ್ನು ಯಾವುದರಲ್ಲಿ ಕಾರ್ಪೆಂಟ್ರಿ, ಮೇಸನ್ರಿ, electrician, so that they will get jobs, so that they can make an earning. That is how we started in 1942. Today we are running 6 colleges. ಕಟೀಲು ದೇವಳದ ಆನುವಂಶಿಕ ಅರ್ಚಕರಾದ ಶ್ರೀ ವಾಸುದೇವ ಆಸರಣ್ಣ ಅವರು ಆಶೀರ್ವಚನ ನೀಡಿದರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದಂಥ ಸನತ್ ಕುಮಾರ್ ಶೆಟ್ಟಿ ಕೊಡೆತ್ತೂರು ಗುತ್ತು ಶುಭ ಹಾರೈಸಿದರು. ಇದೇ ವೇಳೆ ವೈದ್ಯಕೀಯ ಕ್ಷೇತ್ರದ ಅನನ್ಯ ಸಾಧನೆ ಮಾಡಿದ ಸಾಧಕ ಸಂಜೀವನಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಸಂಸ್ಥಾಪಕರಾದ ಡಾಕ್ಟರ್ ಸುರೇಶ್ ರಾವ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಮಾಹೆಯ ವೈಸ್ ಚಾನ್ಸಲರ್ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಎಂ.ಟಿ. ವೆಂಕಟೇಶ್, ಮಾಹೆ ಮಂಗಳೂರು ಕ್ಯಾಂಪಸ್ನ ಪ್ರೋ ವೈಸ್ ಚಾನ್ಸಲರ್ ಡಾಕ್ಟರ್ ದಿಲೀಪ್ ಜಿ ನಾಯಕ್, ಕೆಎಂಸಿ ಮಂಗಳೂರಿನ ಡೀನ್ ಡಾಕ್ಟರ್ ಎಂ. ವೆಂಕಟರಾಯ ಪ್ರಭು, ಕೆಎಂಸಿ ಮಂಗಳೂರಿನ ಅಡಿಷನಲ್ ಡೀನ್ ಡಾಕ್ಟರ್ ಬಿ. ಉನ್ನಿಕೃಷ್ಣನ್, ಕೆಎಂಸಿ ಆಸ್ಪತ್ರೆಯ ರೀಜನಲ್ ಚೀಫ್ ಆಫ್ ಕ್ಲಿನಿಕಲ್ ಸರ್ವಿಸಸ್ ಮತ್ತು ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಆನಂದ್ ವೇಣುಗೋಪಾಲ್, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಹರಿನಾರಾಯಣ ಅಸರಣ್ಣ ಮೊದಲಾದವರು ಉಪಸ್ಥಿತರಿದ್ದರು. ನಿತೇಶ್ ಶೆಟ್ಟಿ ಎಕ್ಕಾರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಅರುಣ್, ವಿ4 ನ್ಯೂಸ್, ಕಟೀಲು.